ಕಟ್ಟಡ ಸಾಮಗ್ರಿ ಸಾಗಾಟಕ್ಕೆ ಸಂಬಂಧಿಸಿ ಉಡುಪಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ನೀತಿಗಳನ್ನು ಖಂಡಿಸಿ ಲಾರಿ ಟೆಂಪೋ ಚಾಲಕ ಮಾಲಕರು ಕಟ್ಟಡ ಸಾಮಗ್ರಿ ಸಾಗಾಟವನ್ನು ಸ್ಥಗಿತಗೊಳಿಸಿ ಇಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಲಾರಿಗಳನ್ನು ಪಾರ್ಕಿಂಗ್ ಮಾಡಲಾಗಿದೆ. ಉದ್ಯಾವರ, ಕಟಪಾಡಿ, ಬ್ರಹ್ಮಾವರ, ಕೋಟ, ಸಾಸ್ತಾನ, ಕುಂದಾಪುರ, ಬೈಂದೂರು ಭಾಗಗಳಲ್ಲಿ ರಸ್ತೆ ಬದಿ ಲಾರಿ ಟೆಂಪೋಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡು ಬಂದಿದೆ. ಒನ್ ಸ್ಟೇಟ್ ಒನ್ ಜಿಪಿಎಸ್ ಲಾರಿಗಳ ಮೇಲೆ ಅಕ್ರಮ ಸಾಗಾಟ ನೆಪದಲ್ಲಿ ಕೇಸ್, ಪರವಾನಗಿ ಅವ್ಯವಸ್ಥೆ ಮತ್ತು ಜಿಲ್ಲಾಡಳಿತದ ಏಕಾಏಕಿ ಹೊಸ ನಿಯಮಗಳ ಜಾರಿಯಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಲಾರಿ ಮಾಲಕರು ಸಮಸ್ಯೆ ಬಗೆಹರಿಯುವವರೆಗೆ ಮುಷ್ಕರ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಪ್ರತಿಭಟನೆ ಹೀಗೆ ಮುಂದುವರೆದರೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಕೂಡ ಇದೆ. ಇನ್ನು ಇದೇ ವೇಳೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಸಾಗಾಟಗಾರರ ಸಂಘದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಕಟಪಾಡಿ ಅವರು, ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ನಿರ್ಧಾರಗಳೇ ನಮಗೆ ಸಮಸ್ಯೆಯಾಗಿದೆ. ಲಾರಿ ಅವರನ್ನ ಕಳ್ಳರು, ದಂಧೆಕೋರರು ಎಂಬಂತೆ ಕಾಣಲಾಗ್ತಾ ಇದೆ. ನಾವು ಕಳ್ಳರು ಎಂದು ಹೇಳುವುದಾದ್ರೆ ನೀವು ಯಾರು? ಈ ಹಿಂದೆ ಇದ್ದಂತಹ IAS IPS ಅಧಿಕಾರಿಗಳೇ ಅಲ್ಲವೇ? ಅವರೇಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ನೇರ ಕಾರಣ ಜಿಲ್ಲಾಡಳಿತ ಎಂದು ಆರೋಪಿಸಿದ ಅವರು, ನಿಮ್ಮ ಅಹಂಕಾರಕ್ಕೆ ನಮ್ಮ ಉತ್ತರ ನಮ್ಮ ಹೆಣ ಬೀಳುವುದು ಅಷ್ಟೇ. ಮುಂದೆ ಏನೆಂದು ನಮಗೆ ದಾರಿ ಕಾಣ್ತಾ ಇಲ್ಲ. ಒಂದು ವೇಳೆ ಜಿಲ್ಲೆಯಲ್ಲಿ ಲಾರಿ ಮಾಲಕರ ಮೇಲೆ ದಬ್ಬಾಳಿಕೆ ನಡೆದ್ರೆ ಎಲ್ಲಾ ವಾಹನಗಳನ್ನ ಪೊಲೀಸ್ ಠಾಣೆಯ ಮುಂದೆ ನಿಲ್ಲಿಸಿ ನಮ್ಮನ್ನ ಬಂಧಿಸುವಂತೆ ಆಂದೋಲನ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಂದು ನಾವು ಬೀದಿಗೆ ಬರಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಕಾರಣ. ಈ ಪ್ರತಿಭಟನೆಯಲ್ಲಿ ನ್ಯಾಯ ಸಿಗದೇ ಇದ್ರೆ ನಮ್ಮ ಪ್ರಾಣ ಹೋಗುವ ತನಕ ಪ್ರತಿಭಟನೆ ನಡೆಸ್ತೇವೆ ಎಂದು ಹೇಳಿದ್ದಾರೆ. ಸರ್ಕಾರವೇ, ಸರ್ಕಾರದ ನಿರ್ಧಾರಗಳೇ ಸಮಸ್ಯೆ. ಸರ್ಕಾರ ಅಂತ ಹೇಳುವುದಿಲ್ಲ ನಾನು, ಸರ್ಕಾರಗಳ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಇದು. ನಮ್ಮನ್ನು ಒಂದು ವೇಳೆ ಲಾರಿಯವರನ್ನು ನೀವು ಕಳ್ರೆ ಅಂತ ಹೇಳುವುದಾದರೆ, ಲಾರಿಯವರು ದಂಧಕೋರ್ರೆ ಅಂತ ಹೇಳುವುದಾದರೆ ನೀವ್ಯಾರು? ಈ ಹಿಂದೆ ಇದ್ದಂಥ IAS IPS ಅಧಿಕಾರಿಗಳು ಅವರ ಅಧಿಕಾರಿಗಳಲ್ವಾ? ಅವರು ಯಾಕೆ ಈ ಒಂದು ಕ್ರಮ ತಗೊಂಡಿರಲಿಲ್ಲ? ನಾವು ಈ ಹಿಂದೆಯಿಂದನೂ ಒಂದು ತಂದೆ ತಾಯಿ ಸಣ್ಣ ಮಗುವಿನಿಂದನೇ ಆ ಮಗುವಿಗೆ ಏನು ಬುದ್ಧಿ ಒಂದು ಕಲಿಸ್ಕೊಂಡು ಬರ್ತಾರ, ಆ ಮಗು ದೊಡ್ಡವರಾಗುವಾಗ ಅವರು ಆ ಒಳ್ಳೆ ಬುದ್ಧಿ, ಒಳ್ಳೆಯ ಒಂದು ಸಂಸ್ಕಾರವನ್ನು ಕಲ್ತ್ಕೊಂಡು ಹೋಗ್ತಾರೆ. ಆದರೆ ನೀವು ಅನಾದಿ ಕಾಲದಿಂದಲೂ ಶಿಲೆಕಲ್ಲು, ಕೆಂಪು ಕಲ್ಲು, ಜಲ್ಲಿ, ಮರಳಿಗೆ ಯಾಕೆ ಅದು ಒಂದು ಶಿಸ್ತುಬದ್ಧ ಕ್ರಮ ತಗೊಳ್ಳಿಲ್ಲ? ನೀವು ಪರವಾನಗಿ ವ್ಯವಸ್ಥೆ ಮಾಡಲಿಲ್ಲ. ನಾವು ಲಾರಿ ಓನರ್ಸು, ಲಾರಿ ಡ್ರೈವರು ಪಂಚ್ ಹಾಕ್ಕೊಂಡು ಪ್ರಿಂಟ್ ಮಾಡ್ಕೊಂಡು ಬರುವುದಾ? ಕೋಟ ನೋಟ್ ಪ್ರಿಂಟ್ ಮಾಡಿದಾಗೆ ನಾವು ಮಾಡ್ಕೊಂಡು ಬರ್ಲಿಕ್ಕೆ ಉಂಟಾ? ಅದನ್ನು ಹೇಳಿ, ನಾವು ಅದನ್ನು ಮಿಷನ್ ಇಟ್ಕೊಳ್ತೇವೆ ಪಂಚ್ ಮಾಡಿ ಬರ್ತು ಅಂತ. ಯಾರನ್ನು ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದೀರಿ ನೀವು? ಮೊನ್ನೆಯಿಂದ ನೀವು ಯಾರನ್ನು ಲಾರಿಯವರನ್ನ ಹಿಡಿದು ಒಳಗೆ ಹಾಕ್ತಾ ಇದ್ದೀರಿ. ಅವನ ಮೇಲೆ ದೊಡ್ಡ ಮಟ್ಟದ 6 ತಿಂಗಳು ಬಿಡಿಸ್ಲಿಕ್ಕೆ ಆಗೋದ್ರಿಂದ ಅಂಥ ಒಂದು ಆ್ಯಕ್ಟನ್ನು ಹಾಕಿ ಅವನ್ನ ಒಂದು ದಂಧೆಕೋರ ಅನ್ನೋ ರೀತಿಯಲ್ಲಿ ಅವನನ್ನು ಬಿಂಬಿಸ್ತಾ ಇದ್ದೀರಿ. ನಾವು ನೋಡಿ, ಯಾವುದೋ ಮಟ್ಗನೋ ಅದೋ ಇತ್ತೋ ಮತ್ತೊಂದು ಸಿಗರೇಟ್, ಆ ವಿಚಾರಕ್ಕೆ ನಾವು ಯಾವುದೂ ಇಲ್ಲ ನೋಡಿ. ಅದರಿಂದ ಯಾರಿಗಾರು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾಳಾಗ್ಬೋದು. ಆದರೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇಲ್ಲದೇ ಇದ್ದರೆ ಲಾರಿಯವರ ಕೆಲಸ ಹೋಯ್ತು, ಅವರ ಹಿಂದೆಗಡೆ ಇರುವಂಥ ಕಾರ್ಮಿಕರ ಕೆಲಸ ಹೋಯ್ತು. ಅದರ ಹಿಂದೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ಅಲ್ಲೊಂದೋ ಇಲ್ಲೊಂದೋ ಇದೇ ಜಿಲ್ಲಾಡಳಿತ ಆ ಪೊಟ್ಟು GPS ಹಾಕ್ಕೊಂಡು ಟ್ರಿಪ್ ಮಾಡಿ ಅಂತ ಹೇಳಿದವರು, ಆ GPS ಹಾಕಿದಂಥ ವಾಹನ ಮಾಲಕರು ಇವತ್ತು ನಮ್ಮ ಸಂಘಟನೆಯಲ್ಲಿ ಕೆಲವರು ಬಂದಿಲ್ಲ, ಕೆಲವರು 100ರಲ್ಲಿ ಒಬ್ಬ ಮಾಡ್ತಾ ಇದ್ದಾರೆ. ಅವರು 10,000 ರೂಪಾಯಿಗಿದ್ದಂಥ ಜಲ್ಲಿಯನ್ನು, ಕಲ್ಲನ್ನು ಇವತ್ತು 20,000 ರೂಪಾಯಿಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ನೇರ ಕಾರಣ ಜಿಲ್ಲಾಡಳಿತ. ನೀವು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾವುದೋ ಒಂದು ಅಂಗಡಿ ಅವನು ಹೋಗಿ ಒಂದು ಸಿಗರೇಟ ಗುಟ್ಕ ಸಿಕ್ತು ಅಂತ ಅವನ್ನ ಅರೆಸ್ಟ್ ಮಾಡ್ತೀರಿ, ಅವನ ಮೇಲೆ ಕಾನೂನು ಕ್ರಮ ತೊಗೊಳ್ತೀರಿ. ನಿಮ್ಮ ಕಣ್ಣು ಹೊಟ್ಟಿ ಹೋಗಿದ? ಸಿಗರೇಟ್ ಫ್ಯಾಕ್ಟ್ರಿ ಬಂದ್ ಮಾಡಿ ಅಲ್ಲ, ನೀವು ಸಿಗರೇಟ್ ಫ್ಯಾಕ್ಟ್ರಿ ಬಂದ್ ಮಾಡಿ. ಪ್ಲಾಸ್ಟಿಕ್ ತೊಟ್ಟೆ ಉಂಟು ಅಂತೇಳಿ ಅಲ್ಲಿ ಬಡವನ ಒಂದು ಕ್ಯಾಂಟೀನಲ್ಲಿ ಹೋಗಿ, ಒಂದು ಗೂಡು ಅಂಗಡಿಯಲ್ಲಿ ಹೋಗಿ ಕಳ್ಳರ ಥರ ಹೋಗಿ ನುಗ್ಗಿ ಹಿಡಿತೀರಲ್ಲ, ನಿಮ್ಮ ಕಣ್ಣಿಗೆ ಮಣ್ಣು ಬಿದ್ದಿದೆ ನಿಮಗೆ. ನೀವು ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ, ನಿಮ್ಮ ತಾಕತ್ತಿದ್ರೆ ಬಂದ್ ಮಾಡಿ. ನೀವು ಯಾರ ಮೇಲೆ ನೀವು ಅಹಂಕಾರ ತೋರಿಸ್ತೀರಿ? ನಿಮ್ಮ ಅಹಂಕಾರಕ್ಕೆ ನಮ್ಮ ಉತ್ತರ ನಮ್ಮ ಹೆಣ ಬೀಳೋದು ಅಷ್ಟೇ. ಒಳ್ಳೆ ಜಿಲ್ಲಾಡಳಿತ ಇದ್ದರೆ, MLAಗಳು, MP ಗಳು, ಮಿನಿಸ್ಟ್ರಿಗಳು ಇದ್ದರೆ ಕಾನೂನು ಒಂದು ಭಾಗದಲ್ಲಿ ಇರ್ತದೆ. ಬಡವರಿಗೆ ಉಪಕಾರ, ಬಡವರ ಜೀವನಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಇನ್ನೊಂದು ರೀತಿಯಲ್ಲಿ ಇರ್ತದೆ. ಈ ಕಾನೂನನ್ನು ಬಡವರ ಜೀವನಕ್ಕೆ ಆಧಾರವಾದ ವ್ಯವಸ್ಥೆಯನ್ನು ಒಂದು ಮಾಡಿ, ಒಂದು ರೀತಿಯಲ್ಲಿ ಹೊಂದಾಣಿಕೆ ರೀತಿಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು
ಈ ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಹೋಗಬೇಕು. ನಿಧಾನಗತಿಯಲ್ಲಿ ನೀವು ರೂಲ್ಸ್ ಮಾಡಿ, ನಿಧಾನಗತಿಯಲ್ಲಿ ನಮಗೆ ವ್ಯವಸ್ಥೆ ಕೊಡಿ. ನಿಮ್ಮ ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಹೋಗುವುದಿಲ್ಲ, ನ್ಯಾಯಸಮ್ಮತವಾಗಿ ಹೋಗ್ತಿದ್ದೇವೆ. ನಾವು ಹೇಳೋದು ನ್ಯಾಯಸಮ್ಮತವಾಗಿ ನಮಗೆ ದುಡಿದು ತಿನ್ನಲಿಕ್ಕೆ ನೀವು ಲೈಸೆನ್ಸ್ ವಗೇರೆಗಳನ್ನು ನಮಗೆ ವ್ಯವಸ್ಥೆ ಮಾಡಿ ಕೊಡಬೇಕು.